ವಿಶೇಷ ಅಂತ ಹೇಳಿದ್ರೆ ಇವರು ಅಪ್ಪು ಅವರ ಅಭಿಮಾನಿಗಳು ಕೂಡ ಕ್ರಾಂತಿ ಚಿತ್ರವನ್ನ ನಾವು ಗೆಲ್ಲಿಸಿಯೇ ಗೆಲ್ಲಿಸ್ತೀವಿ ಅಂತ ಪಣ ತೊಟ್ಟಿದ್ದಾರೆ. ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇದೀಗ ಕ್ರಾಂತಿ ಸಿನಿಮಾ ಯಾವ ಮಟ್ಟಕ್ಕೆ ಹವಾ ಕ್ರಿಯೇಟ್ ಮಾಡ್ತಾ ಇದೆ ಅಂತ ನಾವು ನೋಡೋದಾದ್ರೆ, ಕನ್ನಡ ಚಿತ್ರರಂಗದಲ್ಲೇ ಹೊಸ ಕ್ರಾಂತಿಯನ್ನ ಎಬ್ಬಿಸಲು ಹೊರಟಿದೆ ಡಿ ಬಾಸ್ ಕ್ರಾಂತಿ. ಈ ಸಿನಿಮಾ ಅಕ್ಷರ ಕ್ರಾಂತಿಯ ಬಗೆಗಿನ ಸಿನಿಮಾ ಆಗಿದ್ರೂ ಕೂಡ ದರ್ಶನ್ ಅವರ ಅಭಿಮಾನಿಗಳು ಈ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗದಲ್ಲೇ ಹೊಸ ಕ್ರಾಂತಿಯನ್ನ ಎಬ್ಬಿಸಲು ಹೊರಟಿದ್ದಾರೆ. ದರ್ಶನ್ ಅವರನ್ನ ಮಾಧ್ಯಮಗಳು ಬ್ಯಾನ್ ಮಾಡಿದ ಬೆನ್ನಲ್ಲೇ ಈ ಸಿನಿಮಾವನ್ನ ನಾವೇ ಗೆಲ್ಲಿಸ್ತೀವಿ ಅಂತೇಳಿ ದರ್ಶನ್ ಅವರ ಅಭಿಮಾನಿಗಳು ಪಣ ತೊಟ್ಟಿದ್ದಾರೆ. ದರ್ಶನ್ ಅವರ ಈ ಹಿಂದಿನ ಯಾವ ಚಿತ್ರಕ್ಕೂ ಮಾಡದಂತಹ ಪ್ರಚಾರವನ್ನ ದರ್ಶನ್ ಅವರ ಅಭಿಮಾನಿಗಳು ಪ್ರತಿ ಗಲ್ಲಿಯಲ್ಲೂ ಮಾಡ್ತಾ ಇದ್ದಾರೆ. ಕೇವಲ ಗಲ್ಲಿಯಲ್ಲೂ ಮಾತ್ರವಲ್ಲ, ಯಾವುದೇ ಕಾರ್ಯಕ್ರಮ ಇರಲಿ ಅಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಹಾಜರಾಗಿರ್ತಾರೆ. ಅದು ಜಾತ್ರೆ ಆಗಲಿ, ಅದು ಮದುವೆಯಾಗಲಿ, ಅಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಕ್ರಾಂತಿ ಚಿತ್ರದ ಪೋಸ್ಟರ್ ಅನ್ನ ಹಿಡ್ಕೊಂಡು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಮೊನ್ನೊಂದು ಕೊಪ್ಪಳದಲ್ಲಿ ಮದುವೆ ಆಗಿತ್ತು, ಚಂದ್ರು ವೆಡ್ಸ್ ಪೂಜಾ ಅಂತ. ಈ ಸಂದರ್ಭದಲ್ಲಿ ದರ್ಶನ್ ಅವರ ಅಭಿಮಾನಿಗಳೆಲ್ಲರೂ ಕೂಡ ಸೇರಿಕೊಂಡು ಈ ಮದುವೆಯಲ್ಲಿ ದರ್ಶನ್ ಅವರ ಕ್ರಾಂತಿ ಚಿತ್ರದ ಪೋಸ್ಟರ್ ಅನ್ನ ಹಿಡಿದುಕೊಂಡು ಫೋಟೋಗೆ ಪೋಸ್ ಕೊಟ್ಟಿದ್ರು. ಚಂದ್ರು ಅವರು ಕೂಡ ದರ್ಶನ್ ಅವರ ಅಪ್ಪಟ ಅಭಿಮಾನಿಯೇ, ಹಾಗೆ ಅವರ ಗೆಳೆಯರು ಕೂಡ ದರ್ಶನ್ ಅವರ ಅಪ್ಪಟ ಅಭಿಮಾನಿಯೇ. ಈ ಒಂದು ಮದುವೆಯ ವೇದಿಕೆಯನ್ನ ಇವರು ಕ್ರಾಂತಿ ಚಿತ್ರದ ಪ್ರಮೋಷನ್ಗಾಗಿಯೂ ಕೂಡ ಬಳಸಿಕೊಂಡಿದ್ರು. ಇದು ದರ್ಶನ್ ಅವರ ಅಭಿಮಾನಿಗಳಲ್ಲಿ ಮಾತ್ರ ಇಂತಹ ಅಭಿಮಾನವನ್ನ ಕಾಣೋದಕ್ಕೆ ಸಾಧ್ಯ. ತನ್ನ ಖಾಸಗಿ ಕಾರ್ಯಕ್ರಮದಲ್ಲೂ ಕೂಡ ದರ್ಶನ್ ಅವರ ಸಿನಿಮಾದ ಪ್ರಚಾರವನ್ನ ಮಾಡ್ತಾರಂತಾದ್ರೆ ಇವರ ಅಭಿಮಾನ ಯಾವ ಮಟ್ಟಕ್ಕೆ ಇರಬೇಡ. ಯಾಕಂತೇಳಿದ್ರೆ ಇದರಿಂದಾಗಿ ಇವರಿಗೆ ಯಾವುದೇ ಲಾಭವಿಲ್ಲ. ತನ್ನ ನೆಚ್ಚಿನ ನಟನ ಸಿನಿಮಾವನ್ನ ಮಾಧ್ಯಮಗಳು ಬ್ಯಾನ್ ಮಾಡಿದೆ. ಹೀಗಾಗಿ ತಾನು ತನ್ನ ಕಾರ್ಯಕ್ರಮದಲ್ಲಿ, ತನ್ನ ಖಾಸಗಿ ಕಾರ್ಯಕ್ರಮದಲ್ಲಿ ಈ ಸಿನಿಮಾದ ಪ್ರಚಾರವನ್ನ ಮಾಡಬೇಕು ಅನ್ನೋ ಒಂದು ಇಂಗಿತ ಇದೆಯಲ್ಲ, ಇದಕ್ಕಿಂತ ಮಿಗಿಲಾಗಿದ್ದು ಮತ್ಯಾವುದೂ ಅಲ್ಲ. ಅದೇನೇ ಇರಲಿ, ಇದು ಕೊಪ್ಪಳದ ಕಥೆಯಾದರೆ ಮತ್ತೊಂದು ಕಡೆ ಬಾಗಲಕೋಟೆಯಲ್ಲಿ ಇಲ್ಲಿ ಒಂದಿಷ್ಟು ದರ್ಶನ್ ಅವರ ಅಭಿಮಾನಿಗಳು ಸೇರ್ಕೊಂಡು ಅಲ್ಲಿನ ಕಾರ್ಮಿಕರ ಜೊತೆಗೆ ಕ್ರಾಂತಿ ಚಿತ್ರದ ಪೋಸ್ಟರ್ನ ಹಿಡ್ಕೊಂಡು ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಒಂದಿಷ್ಟು ಅವರಿಗೆ ನೆರವಾಗಿದ್ದಾರೆ. ನೋಡಿ ಯಾವ ಮಟ್ಟಕ್ಕೆ ಸಣ್ಣ ಪುಟ್ಟ ಪೋಸ್ಟರ್ಗಳಾಗಿರ್ಬೋದು, ಬೃಹತ್ ಆದಂತಹ ಫ್ಲೆಕ್ಸ್ ಆಗಿರ್ಬೋದು ಈ ಫೋಟೋದಲ್ಲಿ ಕಾಣ್ತಾ ಇದೆ. ಈ ಮಟ್ಟದ ತಳಮಟ್ಟದಿಂದಲೇ ದರ್ಶನ್ ಅವರ ಕ್ರಾಂತಿ ಸಿನಿಮಾವನ್ನ ಗೆಲ್ಲಿಸೋದಕ್ಕೆ ಬಾಗಲಕೋಟೆಯ ಅಭಿಮಾನಿಗಳು ಇದೀಗ ಮುಂದಾಗಿದ್ದಾರೆ. ಇದು ಕೇವಲ ಜಸ್ಟ್ ಸ್ಯಾಂಪಲ್ ಅಷ್ಟೇ. ಪ್ರತಿದಿನ ಕೂಡ ಕ್ರಾಂತಿ ಚಿತ್ರದ ಪ್ರಮೋಷನ್ ನಲ್ಲಿ ದರ್ಶನ್ ಅವರ ಅಭಿಮಾನಿಗಳು ನಿರತರಾಗಿದ್ದಾರೆ. ಇದು ಬಾಗಲಕೋಟೆಯ ಕಥೆಯಾದರೆ ಮತ್ತೊಂದು ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ದಾಂಡೇಲಿಯ ಕತೆ, ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯ ಕತೆ. ಇಲ್ಲಿನ ಆಟೋ ಅಭಿಮಾನಿಗಳೆಲ್ಲರೂ ಕೂಡ ಕ್ರಾಂತಿ ಚಿತ್ರದ ಪೋಸ್ಟರ್ ಅನ್ನ ತನ್ನ ಆಟೋದಲ್ಲಿ ಹಾಕುವ ಮೂಲಕ ಕ್ರಾಂತಿ ಚಿತ್ರದ ಪ್ರಮೋಷನ್ ಅನ್ನ ಮಾಡ್ತಾ ಇದ್ದಾರೆ. ವಿಶೇಷ ಅಂತ ಹೇಳಿದ್ರೆ ಇವರು ಅಪ್ಪು ಅವರ ಅಭಿಮಾನಿಗಳು ಕೂಡ. ಈ ಆಟೋದಲ್ಲಿ ಅಪ್ಪು ಅವರ ಫೋಟೋವನ್ನ ಕೂಡ ಕಾಣಬಹುದು. ಅದೇನೇ ಆಗ್ಲಿ, ದರ್ಶನ್ ಅವರ ಕ್ರಾಂತಿ ಚಿತ್ರವನ್ನ ನಾವು ಗೆಲ್ಲಿಸಿಯೇ ಗೆಲ್ಲಿಸ್ತೀವಿ ಅಂತ ಅಭಿಮಾನಿಗಳು ಇದೀಗ ಪಣ ತೊಟ್ಟಿದ್ದಾರೆ. ಇವುಗಳು ಕೇವಲ ಜಸ್ಟ್ ಸ್ಯಾಂಪಲ್ ಅಷ್ಟೇ. ಇಂತಹ ಅದೆಷ್ಟೋ ವಿಡಿಯೋಗಳು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಅಬ್ಬರಿಸ್ತಾ ಇದೆ. ಆದಷ್ಟು ಬೇಗ ಕ್ರಾಂತಿ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗಲಿ, ಪಂಚಭಾಷೆಯಲ್ಲಿ ನಿರ್ಮಾಣಗೊಂಡು ಪಂಚಭಾಷೆಯಲ್ಲೂ ಅಬ್ಬರಿಸಲಿ ಅನ್ನೋದೇ ನಮ್ಮ ಆಶಯ. ಇದೇ ರೀತಿಯ ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತೀವಿ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.